ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಒನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೇ ಥರದ ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಎಷ್ಟು ಕ್ವಶನ್ ಆನ್ಸರ್ ಗೊತ್ತೋ ಕೆಳಗಡೆ ಕಾಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ, ಕೆಂಪು ರಕ್ತ ಕಣಗಳು ಹೆಚ್ಚಾಗಲು ಯಾವ ಸೊಪ್ಪು ತಿನ್ನಬೇಕು? ಆಪ್ಷನ್ ಎ ನುಗ್ಗೆ ಸೊಪ್ಪು, ಆಪ್ಷನ್ ಬಿ ಸಬ್ಬಕ್ಕಿ ಸೊಪ್ಪು, ಆಪ್ಷನ್ ಸಿ ಮುಳ್ಳರಿವೆ ಸೊಪ್ಪು, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನುಗ್ಗೆ ಸೊಪ್ಪು. ಹೌದು ವೀಕ್ಷಕರೇ, ನುಗ್ಗೆ ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನಂಥ ಒಂದು ಅಂಶವಿದ್ದು, ಈ ಒಂದು ಅಂಶ ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತದೆ ಮತ್ತು ಬಿಳಿ ರಕ್ತ ಕಣಗಳ ಸಮತೋಲನವನ್ನು ಕಾಪಾಡುತ್ತದೆ. ಎರಡನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಬಳಕೆ ಮಾಡುವ ದೇಶ ಯಾವುದು? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಸೌದಿ ಅರೇಬಿಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಸೌತ್ ಆಫ್ರಿಕಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ. ಹೌದು ಸ್ನೇಹಿತರೆ, ನಮ್ಮ ಭಾರತ ಚಿನ್ನ ಬಳಕೆ ಮಾಡುವುದರಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಮೂರನೆಯ ಪ್ರಶ್ನೆ, ಯಾವ ಮಾಂಸ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು? ಆಪ್ಷನ್ ಎ ಕುರಿ ಮಾಂಸ, ಆಪ್ಷನ್ ಬಿ ನಾಟಿ ಕೋಳಿ ಮಾಂಸ, ಆಪ್ಷನ್ ಸಿ ಹಂದಿ ಮಾಂಸ, ಆಪ್ಷನ್ ಡಿ ಬಾತುಕೋಳಿ ಮಾಂಸ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಾಟಿ ಕೋಳಿ ಮಾಂಸ. ಹೌದು ಸ್ನೇಹಿತರೆ, ನಾಟಿ ಕೋಳಿ ಮಾಂಸದಲ್ಲಿ ಅತಿ ಹೆಚ್ಚು ವಿಟಮಿನ್ ಮತ್ತು ಅತಿ ಹೆಚ್ಚು ಪ್ರೋಟೀನ್ ಅಂಶಗಳು ಇರುತ್ತವೆ. ಹಾಗಾಗಿ ನಾಟಿ ಕೋಳಿ ಮಾಂಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾಲ್ಕನೆಯ ಪ್ರಶ್ನೆ, ಯಾವ ದೇಶದಲ್ಲಿ 1 GB ಇಂಟರ್ನೆಟ್ 6,000 ರೂಪಾಯಿ ಇದೆ? ಆಪ್ಷನ್ ಎ ಆಫ್ಘಾನಿಸ್ತಾನ್, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಜಿಂಬಾಬ್ವೆ, ಆಪ್ಷನ್ ಡಿ ಉಗಾಂಡಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜಿಂಬಾಬ್ವೆ. ಹೌದು ಸ್ನೇಹಿತರೆ, ಇದು ಅಚ್ಚರಿ ಎನಿಸಿದರೂ ಸತ್ಯ. ಜಿಂಬಾಬ್ವೆಯಲ್ಲಿ 1 GB ಇಂಟರ್ನೆಟ್ 6,000 ರೂಪಾಯಿ. ಐದನೆಯ ಪ್ರಶ್ನೆ, ಉಪ್ಪನ್ನು ತಿಲಕದಲ್ಲಿ ಸೇರಿಸಿ ಹಚ್ಚಿದರೆ ಏನಾಗುತ್ತದೆ? ಆಪ್ಷನ್ ಎ ಆಯುಷ್ಯ ವೃದ್ಧಿ, ಆಪ್ಷನ್ ಬಿ ಐಶ್ವರ್ಯ ವೃದ್ಧಿ, ಆಪ್ಷನ್ ಸಿ ಶತ್ರುನಾಶ, ಆಪ್ಷನ್ ಡಿ ಸಂತಾನ ವೃದ್ಧಿ. ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಜ್ಯೋತಿಷ್ಯದ ಅಧ್ಯಯನದ ಪ್ರಕಾರ ಉಪ್ಪು ಸಕಾರಾತ್ಮಕ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಉಪ್ಪನ್ನು ತಿಲಕದಲ್ಲಿ ಸೇರಿಸಿ ಹಚ್ಚಿದರೆ ನಮ್ಮ ಆಯುಷ್ಯ ವೃದ್ಧಿಯಾಗುತ್ತದೆ, ಐಶ್ವರ್ಯ ವೃದ್ಧಿಯಾಗುತ್ತದೆ ಮತ್ತು ಶತ್ರುಗಳು ಕೂಡ ನಾಶವಾಗುತ್ತಾರೆ. ಹಾಗಾಗಿ ಉಪ್ಪನ್ನು ಹಣೆಗೆ ತಿಲಕವಾಗಿಡುವುದು ಒಳ್ಳೆಯದು. ಸ್ನೇಹಿತರೆ, ಇದೇ ರೀತಿ ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.